ನಗರದ ಕೊಡಿಯಾಲ್ ಬೈಲ್ನ ಸೇಂಟ್ ಅಲೋಷಿಯಸ್ ಪ್ರೌಢಶಾಲಾ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಹಕರ ಹಕ್ಕುಗಳು, ಮಾರುಕಟ್ಟೆ ಉತ್ಪನ್ನಗಳು ಹಾಗೂ ಗ್ರಾಹಕರಲ್ಲಿ ಬೇಕಾದ ಮಾಹಿತಿಯ ಬಗ್ಗೆ ಜಾಗೃತಿ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಮಂಗಳೂರಿನ ಬೆಸೆಂಟ್ ಸಂಧ್ಯಾ ಕಾಲೇಜಿನ ಶ್ರೀವಿದ್ಯಾ ಬಿ ಇವರು ಆಗಮಿಸಿದ್ದರು. ಪ್ರಸ್ತುತ ಜಗತ್ತಿನಲ್ಲಿ ದಿನನಿತ್ಯ ನಡೆಯುತ್ತಿರುವ ವಿವಿಧ ಗ್ರಾಹಕ ಸಂಬಂಧಿ ಅಪರಾಧಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆ ಅಗತ್ಯ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಾಲಾ ಮುಖ್ಯೋಪಾಧ್ಯಾಯರು ದೈನಂದಿನ ಜೀವನದಲ್ಲಿ ಆಕರ್ಷಕ ಜಾಹೀರಾತುಗಳಿಗೆ ಮೊರೆ ಹೋಗುವಾಗ ನಾವು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು. The bottle which has got pani in that, yellow pani with some notigira. Okay, have you eat this momos? I have heard there was a video which showed that momos have the tomatoes, rotten tomatoes, halada tomato annella haki momos ige chutney ಮಾಡಿ ಕೊಡ್ತಾರೆ ಅಂತ ಹೇಳಿ. But okay, we will not talk about the food now. You all must be hungry. ಶಾಲಾ ಉಪಮುಖ್ಯೋಪಾಧ್ಯಾಯರಾದ ಶ್ರೀ ಲ್ಯಾನ್ಸಿ ಡಿಸೋಜಾ ಹಾಗೂ ಶಾಲಾ ಸಂಘಗಳ ಸಂಘಟಕಿ ಶ್ರೀಮತಿ ಲಿನೆಟ್ ಮತಾಯಸ್ ರವರು ಉಪಸ್ಥಿತರಿದ್ದರು. ಕ್ಲಬ್ ಆಯೋಜಿಸಿದ್ದ ಗ್ರಾಹಕ ಜಾಗೃತಿ ಪೋಸ್ಟರ್ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪೋಸ್ಟರ್ಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು. ಶಾಲಾ ಗೋನ್ಜಾಗಾ ಕನ್ಸ್ಯೂಮರ್ ಕ್ಲಬ್ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕ್ಲಬ್ ಸಂಘಟಕಿ ಕ್ರಿಸ್ ಎವರ್ಟ್ ಡಿಸೋಜಾ ಕಾರ್ಯಕ್ರಮವನ್ನು ಸಂಯೋಜಿಸಿದರು. ಕ್ಲಬ್ ವಿದ್ಯಾರ್ಥಿಗಳಾದ ಓಲ್ಗಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶರ್ಲಿನ್ ಸ್ವಾಗತಿಸಿದರು. ಅವನಿ ಬಹುಮಾನ ವಿತರಣೆಯಲ್ಲಿ ಸಹಕರಿಸಿದರು. ನೈನಾ ವಂದಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.